ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ. ಅದರ ಜೊತೆಗೆ ವಿಟಮಿನ್ A, D, E ಇರುವಂತಹ ಸೂಪರ್ ಅಂಡ್ ಹೆಲ್ದಿ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಅದರ ಜೊತೆಗೆ ಮಸಾಲೆಗಳ ರಾಜ ಅಂತಲೇ ಕರೆತೇವೆ, ದಟ್ ಈಸ್ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಇತರ ಸಹ ಪ್ರಾಯೋಜಕರು ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ರಕ್ಷಾ ಬಂಧನದ ಒಂದು ವಿಶೇಷ ಸಂಚಿಕೆ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ರಕ್ಷಾ ಬಂಧನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೇವೆ. ಸೊ ಇವತ್ತಿನ ಒಂದು ರಕ್ಷಾ ಬಂಧನದಲ್ಲಿ ಒಂದು ಸಂಭ್ರಮವನ್ನು ಆಚರಿಸುವಾಗ ಖಂಡಿತವಾಗ್ಲೂ ತಂಗಿಯಂದಿರು ನಿಮ್ಮ ಅಣ್ಣಂದಿರ ಹತ್ರ ಅಥವಾ ಬೇರೆಯವ್ರ ಹತ್ರ ಅಥವಾ ಯಾರೆಲ್ಲ ಇವತ್ತು ರಾಖಿ ಕಟ್ಟಿಸ್ಕೊಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಾಗತ್ತೆ. ಸೊ ಗಿಫ್ಟ್ ಅಂತ ಹೇಳುವಾಗ ಏನಾದ್ರೂ ಟ್ರೀಟ್ ಕೂಡ ಕೊಡ್ಬೇಕಾಗತ್ತೆ. ದಿ ಬೆಸ್ಟ್ ಟ್ರೀಟ್ ಅಂತ ಹೇಳಿದ್ರೆ ಮನೇಲಿ ಏನಾದ್ರೂ ತಯಾರಿಸ್ಕೊಂಡು ಕೊಡ್ಬೋದು ನೀವು ಅಲ್ವಾ. ಸೊ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಏನ್ ತಯಾರಾಗತ್ತೆ ಅದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ ತಂಗಿಗೋ ಅಥವಾ ಅಕ್ಕನಿಗೋ ಅಥವಾ ನಿಮ್ಮ ಪ್ರೀತಿ ಪಾತ್ರರಾಗಿರುವಂತಹ ಒಂದು ಬಾಂಧವ್ಯದ ಬೆಸುಗೆಯನ್ನು ಅಡುಗೆ ಜೊತೆ ಹಂಚಿಕೊಳ್ಳೋಣ. ಸೊ ವಿಲ್ ಸ್ಟಾರ್ಟ್ ಟುಡೇಸ್ ಎಪಿಸೋಡ್ ಅಂತ ಹೇಳ್ತಾ ಇವತ್ತಿನ ನಮ್ಮ ರಕ್ಷಾ ಬಂಧನದ ಒಂದು ವಿಶೇಷ ಸಂಚಿಕೆಯಲ್ಲಿ ವಿಶೇಷವಾದಂತಹ ಖಾದ್ಯಗಳನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ತೊಂದರೆ ಇಲ್ಲ, ಎರಡನೇ ಅಲೆಯಿಂದ ಸಹ ಬಚಾವಾಗಿದ್ದೇವೆ ಅಲ್ವಾ. ನಾವು ನೀವು ಎಲ್ಲರೂ ಅಲ್ವಾ. ಬಟ್ ಎನಿಹೌ ಏನೇ ರೀತಿಯ ಈ ಕಷ್ಟಗಳು ಬಂದ್ರು, ಯಾವುದೇ ರೀತಿಯ ಒಂದು ಎದುರಿಸುವಂತಹ ಒಂದು ಬೇರೆ ಬೇರೆ ರೀತಿಯ ಅವಘಡಗಳು ಬಂದ್ರು ದಿನ ನಾವು ಕಳೀತಾ ಇದ್ದೇವೆ, ಅದನ್ನ ಫೇಸ್ ಮಾಡ್ತಾ ಇದ್ದೇವೆ. ಒಂದೊಂದು ಸೀಸನ್ ಎಂಡ್ ಆಗ್ತಾ ಹಬ್ಬಗಳ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಿರುವಾಗ ಅದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ಅದು ರಕ್ಷಾ ಬಂಧನ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಸೊ ನನ್ನ ಹತ್ರ ಗಿಫ್ಟ್ ಏನ್ ಕೇಳ್ತೀರಾ ಗೊತ್ತಿಲ್ಲ, ನಿಮ್ಗೆ ಗಿಫ್ಟ್ ಕೊಡ್ತಾ ಇದ್ದೀರಾ. ಬಟ್ ಒಂದು ಸ್ಪೆಷಲ್ ಆದಂತಹ ಎಪಿಸೋಡ್ ಅಲ್ಲಿ ಒನ್ಸ್ ಅಗೇನ್ ನಿಮ್ಗೆ ವೆಲ್ಕಮ್. ಅಂಡ್ ಈ ರಕ್ಷಾ ಬಂಧನದ ಬಗ್ಗೆ ಏನ್ ಹೇಳ್ತೀರಾ ನೀವು? ರಕ್ಷಾ ಬಂಧನ ಆಕ್ಚುಲಿ ನಮ್ಮ ಇಡೀ ಆಲ್ ಇಂಡಿಯಾ ರಕ್ಷಾ ಬಂಧನ ಆಚರಿಸ್ತಾರೆ. ಅದ್ರಲ್ಲಿ ನಮ್ಗೆ ಜಾತಿ ಧರ್ಮ ಭೇದ ಅಂತ ಏನಿಲ್ಲ ಈ ಹಬ್ಬದಲ್ಲಿ. ನನಗೂ ನೆನಪಿದೆ, ನಾವು ಪ್ರೈಮರಿಯಲ್ಲೆಲ್ಲ ಇದ್ದಾಗ ಅಲ್ಲಿ ಜಾತಿ ಭೇದ ಅದೆಲ್ಲ ಏನೂ ಇಲ್ಲ, ಎಲ್ರಿಗೂ ರಾಖಿ ಕಟ್ತಾ ಇದ್ರು. ಎಲ್ರು ಅದನ್ನೊಂದು ಏನೋ ಒಂದೊಂದು ಸಂಭ್ರಮ, ಭಾರಿ ಖುಷಿ. ಈಗಲೂ ನೆನಪಿದೆ, ಅದು ಯಾರ ಕೈಲಿ ಜಾಸ್ತಿ ರಾಖಿ ಎಲ್ಲ ಇರುತ್ತೆ ಅವರೊಂದು ಆ ದಿವಸ ಒಂದು ಹೀರೋ ಇದ್ದಾಗೆ. ಓಕೆ, ಹೇಳಿ ಮೇಡಮ್. ಹೇಳಿ ಹಾಗೆ ಅದೇ ರಕ್ಷಾಬಂಧನ ನಮ್ಮ ಮನೆಯಲ್ಲಿರುವ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಆಗ್ಬೇಕಂತಿಲ್ಲ. ನಮ್ಮ ಕ್ಲೋಸ್ ಫ್ರೆಂಡ್ಸ್, ನಮ್ಮ ಕೊಲೀಗ್ಸ್, ನಮ್ಮ ನೇಬರ್ಸ್ ಪ್ರತಿಯೊಬ್ಬರೊಟ್ಟಿಗೂ ನಾವು ಆಚರಿಸ್ಕೊಳ್ಬಹುದು. ಹಾಗೆ ಈ ಎಂಥ ಒಂದು ಕೊರೋನಾ ಬಂದ್ರು ಸಹ ನಮ್ಮ ಹಬ್ಬ ಹರಿದಿನ ಅಂತ ಹೇಳಿ ಯಾವುದು ಕ್ಯಾನ್ಸಲ್ ಆಗೋ ರೀತಿಯಲ್ಲಿ ಇಲ್ಲ, ನಾವು ಅದನ್ನು ಆಚರಿಸ್ಕೊಂಡೇ ಹೋಗ್ತಾ ಇದ್ದೇವೆ. ಹಾಗಾಗಿ ಈಗ ನಾವೀಗ ನಮ್ಮ ಅಣ್ಣ ತಮ್ಮಂದಿರ ಫ್ರೆಂಡ್ಸಿಗೆ ರಕ್ಷಾಬಂಧನ ಕಟ್ಟುವಾಗ ನಮ್ಮ ಕೈಯಾರೆ ಒಂದು ನಾವು ಸ್ವೀಟ್ ಮಾಡಿ ಕೊಟ್ರೆ ಇನ್ನೂ ಟೇಸ್ಟ್ ಅಲ್ವಾ. ಹಾಗೆ ಯಾವ ರೀತಿಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ನಾನು ಏನು ಹೇಳ್ಬೇಕಂತ ಹೇಳಿದ್ರೆ, ಈಗ ಯಾವುದೇ ಒಂದು ಆಚರಣೆಗೆ ಒಂದು ದಿನ ಅಂತ ಇರುತ್ತೆ. ಬಟ್ ಅದೇ ಈಗ ನಾವು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೇವೆ, ಮದರ್ಸ್ ಡೇ ಸೆಲೆಬ್ರೇಟ್, ಆ ಒಂದ್ ದಿವಸಕ್ಕೆ ನಮ್ಗೆ ಅದಕ್ಕೊಂದು ಗೌರವ ಮಾತ್ರ ಅಲ್ಲ.
ಸೊ ಅಣ್ಣ ತಂಗಿಯರ ಈ ರಕ್ಷೆ ಅಥವಾ ಈ ಬಾಂಧವ್ಯ ಅದೇ ಒಂದ್ ದಿವಸಕ್ಕೆ ಸೀಮಿತವಾಗಿರದೆ ಯಾವಾಗ್ಲೂ ಇರ್ಬೇಕು, ಹೌದು, ಅಲ್ವಾ? ಆ ರಕ್ಷಾ ಬಂಧನ, ಆ ಬಾಂಧವ್ಯ ಯಾವಾಗ್ಲೂ ಇರ್ಬೇಕು. ಹೌದು. So ಇದೇ ಒಂದು ಖುಷಿಯಲ್ಲಿ ಇವತ್ತು ಏನ್ ಅಡಿಗೆ ಹೇಳ್ಕೊಡ್ತಾ ಇದ್ದೀರಾ? ಇವತ್ತಂದ್ರೆ ನಾನಂದ್ರೆ ಎಲ್ಲ ಈಗ ನಮ್ಮ ಈ ಸೀಸನ್ ಈಗ ಹಬ್ಬಗಳ ಸೀಸನ್. ಸೊ ನಮ್ಮ ಕೈಯಾರೆ ನಾವು ಸ್ವೀಟ್ಸ್ ಎಲ್ಲ ಮನೇಲೆ ಮಾಡಿದಷ್ಟು ಇನ್ನು ಫ್ಯಾಮಿಲಿಗೂ ಖುಷಿ, ನಮ್ಮ ಫ್ರೆಂಡ್ಸ್ ಅವರಿಗೆ ಖುಷಿ. ಹಾಗೆ ಇವತ್ತು ನಾನು 2 ಐಟಮ್ಸ್ ನಾನು ಸ್ವೀಟ್ ಐಟಮೇ ಮನೆಯಲ್ಲೇ ಅದು ಸುಲಭ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಆಕ್ಚುಲಿ ಗೊತ್ತಿದೆ ಕೊರೋನಾ ಪ್ರಾಬ್ಲಮ್ ಆಗಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅವಾಗ ನಾವು ಮನೆಯಲ್ಲಿ ಏನು ವಸ್ತು ಉಂಟು ಅದರಲ್ಲಿ ನಾವು ಒಂದು ಸ್ವೀಟ್ ತಯಾರಿಸಬಹುದು ಹೇಳಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ಇವಾಗ ಬ್ರೆಡ್ ಮಿಲ್ಕ್ ಪೌಡರ್, ಮಿಲ್ಕ್, ಶುಗರ್ ಇಷ್ಟೇ ಯೂಸ್ ಮಾಡ್ಕೊಂಡು ನಾನೊಂದು ಜಾಮೂನ್ ಮಾಡ್ತಾ ಇದ್ದೇನೆ. ಓಕೆ, ಇನ್ನೊಂದು ಸಹ ಹಾಗೆ ಮಿಲ್ಕ್ ಪೌಡರ್ ಅಲ್ಲಿಯೇ ನಾನು ಬರ್ಫಿ ರೆಡಿ ಮಾಡ್ತಾ ಇದ್ದೇನೆ. ಸೊ ಈ ರಕ್ಷಾ ಬಂಧನವನ್ನು ಸಿಹಿಯೊಂದಿಗೆ ಆಚರಿಸೋಣ ಅಂತ. ಓಕೆ, ಎಸ್ ಮೇಡಮ್. ಸೊ ಕಿಚನ್ ಅಲ್ಲಿ ಇದ್ದೇವೆ. ಏನ್ ಫಸ್ಟ್ ಈಗ ಮಾಡ್ತಾ ಇರೋದು ರೆಸಿಪಿ? ಈಗ ಫಸ್ಟ್ ಬ್ರೆಡ್ ಇಂದ ನಾವು ಗುಲಾಬ್ ಜಾಮ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಗುಲಾಬ್ ಜಾಮೂನ್ ಅಂತ ಹೇಳಿದ್ರೆ ಒನ್ ಆಫ್ ದಿ ಫೇವರೇಟ್. ಸೊ ಎನಿಹೌ ರಕ್ಷಾ ಬಂಧನಕ್ಕೆ ಒಳ್ಳೆ ಟ್ರೀಟ್. ಓಕೆ, ಎಸ್, ನೈಸ್. ಸ್ಟಾರ್ಟ್ ಮಾಡುವ. ಇವಾಗ ಒಂದು ಬ್ರೆಡ್ ತಗೊಳ್ಳೋಣ ನಾವು. ಓಕೆ, ಮಿನಿಮಮ್ 6 ಪೀಸ್ ತಗೊಂಡಿದ್ದೀನಿ ನಾನು ಇವಾಗ. ಓಕೆ, ಈಗ ಬ್ರೆಡ್ ಇದು ಸೈಡ್ ಇದು ಬ್ರೌನಿಶ್ ಎಲ್ಲ ತೆಗೆದು ಬಿಡಿ ಬ್ರಾ. ಯೂಶುವಲಿ ಗುಲಾಬ್ ಜಾಮೂನ್ ಮಾಡೋದು ಅದರ ಪೌಡರ್ ಬರುತ್ತೆ ಅಥವಾ ರೆಡಿ ಪೌಡರ್ ಬರುತ್ತೆ. ಆದ್ರೆ ನಾನು ಅವಾಗ ಹೇಳಿದಾಗೆ ನಾವಾಗಿ ಒಂದು ಸ್ಪೆಷಲಿ ಮನೇಲೆ ರೆಡಿ ಮಾಡಿಕೊಟ್ರೆ ಮನೆದೇ ಇದರಲ್ಲಿ ಟೇಸ್ಟ್ ಚೇಂಜ್ ಇರುತ್ತಲ್ಲ ಹಾಗೆ. ಸೊ ನನಗನಿಸುತ್ತೆ ಇವತ್ತು ಎಲ್ಲ ಅಕ್ಕಂದಿರು ತಂಗಿಯಂದಿರು ನೋಟೆಡ್ ಮಾಡ್ತಾರೆ ಇವತ್ತು ಅಂತ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹೌದು, ಮುಂದಿನ ಹಬ್ಬಗಳಿಗೂ ಆಗುತ್ತೆ, ಮುಂದೆ ಬರುವಂತಹ ಹಬ್ಬಗಳಿಗೂ. ಯಾಕಂದ್ರೆ ಈಗ ನಮ್ಗೆ ಇಲ್ಲಿ ಹಬ್ಬದ ಸೀಸನ್ ಇವಾಗ ಆಗಸ್ಟ್ ಟು ನವೆಂಬರ್ ತನಕ ಹಬ್ಬದ ಸೀಸನ್. ಅವಾಗ ಮಾಡ್ತಾ ಇರ್ಬೋದು, ನಮ್ಗೆ ಇದು ಮನೇಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಕರೆಕ್ಟ್. ಈಗ ಹೇಗೂ ವರ್ಕಿಂಗ್ ಅವರ್ಸ್ ಏನು ತುಂಬಾ ಇಲ್ಲ, ಹೌದು, ಕಟ್ ಡೌನ್, ಮನೆಯಲ್ಲೇ ಇರ್ತಾರೆ. ಹಾಗೆ ನಾವು ನಮ್ಮ ಇದರಲ್ಲಿ ಮಾಡ್ಕೊಳ್ತಾ ಇರ್ಬೋದು. ಕರೆಕ್ಟ್. ಈಗ ಸೈಡ್ ಎಲ್ಲ ತೆಗೆದಿದ್ದೇವೆ. ಬ್ರೆಡ್ ಅನ್ನೆಲ್ಲ ಪೀಸ್ ಮಾಡ್ಕೊಳ್ವಾ. ಓಕೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೆಲ್ಲ ಬ್ರೆಡ್ ರೆಡಿ ಇರ್ತದೆ. ಬ್ರೆಡ್, ಈ ಮಿಲ್ಕ್, ಶುಗರು ಆಲ್ರೆಡಿ ಇರುತ್ತೆ. ಒಂದು ಫ್ರೆಂಡ್ಸ್ ಯಾರ ಗೆಸ್ಟ್ ಬಂದಾಗ ಸಹ ಅವ್ರ ಹತ್ರ ಮಾತಾಡ್ಕೊಂಡಿರುವಾಗ ನಮ್ದು ಇಲ್ಲಿ ರೆಡಿ ಆಗ್ತದೆ ಸ್ವೀಟ್. ಹೌದು. ಸೊ ಇದು ಹೇಗೆ ಲಾಂಗ್ ಪ್ರಾಸೆಸ್ ಅಥವಾ ಇಲ್ಲ, ಶಾರ್ಟ್. ಓಕೆ, ಇದೆಲ್ಲ ಈಗ ಸರಿಯಾಗಿ ಪುಡಿ ಮಾಡ್ಕೊಂಡಿದ್ದೇವೆ. ಈಗ ಇದನ್ನು ನಾವು ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಎಷ್ಟು ಬೇಕು ನಮ್ಮ ಇದು ಚಪಾತಿ ಹಿಟ್ಟಿದು ಅದಕ್ಕೆ ನಾವು ಕಲಿಸ್ಕೊಳ್ಬೇಕು. ಈಗ ಹಾಲು ಹಾಕೊಳ್ಬೇಕು. ಸೊ ಎಷ್ಟು ಹಾಲು ಬೇಕು? 1 ಕಪ್ ಬೇಕಾ? 1 ಕಪ್ ಬೇಡ ಇದಕ್ಕೆ. ನಮ್ಗೆ ಈಗ ಇದಕ್ಕೆ ಎಷ್ಟು ಹಿಟ್ಟಿನ ಕಲಿಸುವಷ್ಟು ಮಾತ್ರ. ಹಾಗೆ ಸ್ವಲ್ಪ ಹಾಕೊಂಡು ಕಲಿಸಿದಷ್ಟು ಒಳ್ಳೇದು. ಸರಿ. ಸೊ ನೀವೆಲ್ಲ ಸಣ್ಣ ಇರುವಾಗ ಯಾವ ತರ ರಕ್ಷಾಬಂಧನವನ್ನು ಆಚರಿಸ್ತಾ ಇದ್ರಿ? ನಾವು ಎಲ್ಲ ಸಣ್ಣ ಇರುವಾಗ ನಮ್ಗೆ ಅದೇ ರಕ್ಷಾಬಂಧನ ಅಂದ್ರೆ ಒಂದು ಬಾರಿ ಅವಾಗೊಂದು ದೊಡ್ಡ ಹಬ್ಬ ತರವೇ ಆಗ ಸಹ. ಯಾಕಂದ್ರೆ ರಕ್ಷಾಬಂಧನ ಬರುವಾಗ ಈ ಕಲರ್ಫುಲ್ ರಾಖಿ ತಗೊಂಡು ಬರುದು, ಅದನ್ನ ಅಣ್ಣ ತಮ್ಮಂದರಿಗೆ, ಫ್ರೆಂಡ್ಸಿಗೆ, ಸ್ಕೂಲಲ್ಲೆಲ್ಲ ಹೋಗಿ ಅಲ್ಲಿ ಕಟ್ಟುದು, ಅವರಿಂದ ಗಿಫ್ಟ್ ತಗೊಳ್ಳುದು, ಅದೆಲ್ಲ ಒಂದು ತುಂಬಾ 2-3 ದಿವಸ ಅದರಲ್ಲೇ ಆಗ್ತಿತ್ತು. ಹೌದು, ಸರಿಯಾಗಿದ್ದಾಗಿದೆ. ಇಷ್ಟು ಗಟ್ಟಿಯಾದ ಹದಕ್ಕೆ ಬರಬೇಕು. ಓಕೆ. ಸೊ ಹದವಾಗಿ ನಾವೀಗ ಮೈದಾ ಅಥವಾ ಗೋಧಿ ಹಿಟ್ಟು ಯಾವ ತರ ಮಾಡ್ತೇವೆ, ಹೌದು ಆ ತರ. ಸೊ ಇವತ್ತಿದ್ರಲ್ಲಿ ನಾವು ಯೂಶುವಲಿ ಇದರಲ್ಲಿ ಮೇನ್ ಅಂತ ಹೇಳಿದ್ರೆ ಬ್ರೆಡ್ ಅನ್ನೇ ಯೂಸ್ ಮಾಡ್ಕೊಂಡು ಜಾಮೂನ್ ಮಾಡೋದು ಅಂತ ಹೇಳಿ. ಈಗ ಈ ಹದಕ್ಕೆ ಬಂತಲ್ಲ, ನಾನೀಗ ಸ್ವಲ್ಪ ಸ್ಪೂನ್ ಕೊಡಿ ಒಂದು. ಅದಕ್ಕೊಂದು ಟೇಸ್ಟ್ ಬರಲಿಕ್ಕೆ ಮಿಲ್ಕ್ ಪೌಡರ್ ಆಲ್ರೆಡಿ ಮನೇಲಿ ಇರ್ತದೆ. ಮಿಲ್ಕ್ ಪೌಡರ್ ನಾನೊಂದು 1 ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದ್ದೇನೆ. ಕರೆಕ್ಟ್. ಇದು ಜಾಸ್ತಿಯಾಗಿ ಮಕ್ಕಳು, ಹೌದು, ಮತ್ತೆ ಈ ಹುಡುಗಿಯರು ಅವರಿಗೆಲ್ಲ ಬಾರಿ ಫೇವರೇಟ್ ಹಾಲಿನ ಹುಡಿ ಅಂತ ಹೇಳಿದ್ರೆ ಕದ್ದು ತಿನ್ನುವಂತವರು ಮೊದಲೆಲ್ಲ. ಹೌದು, ನಮ್ಗೆ ಇತ್ತೆಲ್ಲ ಮನೆಯಲ್ಲೆಲ್ಲ. ಈಗಂದ್ರೆ ಹಾಲು ಪ್ರತಿದಿನ ಮನೆ ಬಾಗಿಲಿಗೆ ಸಿಗ್ತದೆ. ನಾವು ಚಿಕ್ಕವರಿರ್ತಾ ಹಾಗಲ್ಲ, ಮೊದಲೆಲ್ಲ ಅಂಗನವಾಡಿಯಲ್ಲಿ ಸಿಗ್ತಾ ಇತ್ತು. ಹೌದು, ಈಗ ಸಹ ಕೊಡ್ತಾರೆ, ಅಂಗನವಾಡಿಯಲ್ಲಿ ಕೊಡ್ತಾರೆ. ಹೌದು. ಮತ್ತೆ ಹಾಲ್ ಪೌಡರ್ ಈಗ ಆಲ್ರೆಡಿ ಎಲ್ಲ ಕಂಪನಿಯವ್ರದ್ದು ಬರ್ತಾ ಇದೆ. ಈಗ ನಾವು ಆಲ್ರೆಡಿ ತಂದಿಡ್ತೇವೆ ಈಗ. ಯಾಕಂದ್ರೆ ಈ ಕೊರೋನಾ ಪ್ರಾಬ್ಲಮ್ ಆದ್ಮೇಲೆ ಯಾವ ಟೈಮಲ್ಲಿ ಬಂದ್ ಆಗ್ತದೆ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ಹಾಲು ಸಿಗ್ತದಾ ಇಲ್ವಾ, ಆಗ ನಾವೊಂದು ಹಾಲ್ ಪೌಡರ್ ರೆಡಿ ತಂದಿಟ್ಟಿರ್ತೇವೆ. ನೋಡಿ, ಈಗ ಕರೆಕ್ಟ್ ಮಿಕ್ಸ್ ಆಯ್ತು. ನಮ್ಗೆ ಕೈ ಅಂಟಂತ ಆಗ್ತಾ ಇರುವಾಗ ಸ್ವಲ್ಪ ತುಪ್ಪ ಹೀಗೆ ಕೈಯಲ್ಲಿ ಒರೆಸ್ಕೊಂಡು ಮಿಕ್ಸ್ ಮಾಡಬೇಕು. ಸರಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸಿಂಗ್ ಅಲ್ಲಿ ಇರುದು, ಇಲ್ದ್ರೆ ಸರಿ ಅದು ಸ್ಮೂತ್ ಬರೋದಿಲ್ಲ. ಓಕೆ, ಇದೀಗೊಂದು 5 ಮಿನಿಟ್ ಒಂದು ರೆಸ್ಟ್ಗೆ ಇರಲಿ. ಅವಾಗ ನಮ್ಗೆ ಇನ್ನೂ ಅದರಲ್ಲಿ ಕೆಲಸ ಇದೆ. ಆಗ ಇದು ರೆಸ್ಟ್ ಆಗುವಾಗ ನಾವು ಆ ಕಡೆಯಿಂದ ಸಕ್ಕರೆ ಪಾಕವನ್ನು ತಯಾರು ಮಾಡ್ಕೊಳ್ಳುವ. ಸರಿ, ಹಾಗಾದ್ರೆ ಪಾಕ
ಇದಕ್ಕೆ ಪಾತ್ರೆ ಇಟ್ಕೊಳ್ಬಿಡೋಣ ಅಲ್ವಾ? ಈಗ ನಮ್ಮ ಮಿಕ್ಸಿಂಗ್ ಒಂದು ಸರಿಯಾಗಿ ಹದ ಬರೋ ತನಕ ನಾವು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ವಾ. ನೀರು ಹಾಕ್ಲಿಯಾ? ಹಾಂ, ಇದಕ್ಕೊಂದು 1 ಗ್ಲಾಸ್ ಅಷ್ಟು ನೀರು ಹಾಕಿದರೆ ಸಾಕು, ಯಾಕಂದರೆ ನಮ್ಮ ಇದು ಸ್ವಲ್ಪ ಮಾಡೋದಲ್ಲ ಇವಾಗ. ಓಕೆ. ಈಗ ವೀಕ್ಷಕರು ಮನೇಲಿ ಮಾಡುವಾಗ ಅವರ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಸಿರ್ಪ ಮಾಡಿಕೊಂಡ್ರೆ ಆಯಿತು. ಹಾಂ, ಈಗ ಎಷ್ಟು ಸಾಕು ನಮಗೆ. ಹೌದು. ಇದಕ್ಕೀಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಹೌದು ಹೌದು. ಇದಕ್ಕೊಂದು 1/2 ಕಪ್ ಸಕ್ಕರೆ ಹಾಕುವ. ಟೇಸ್ಟಿಗೆ ಪ್ರಕಾರ ಆಗಿ ಹಾಕೊಳ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಹಾಕೊಳ್ಬೋದು. ಸೊ ಸ್ವಲ್ಪ ಮಿಕ್ಸ್ ಮಾಡುವ ಇದನ್ನು. ಇದು ಬಿಸಿ ಆಗುವಾಗ ತಂದಷ್ಟಕ್ಕೆ ಸಕ್ಕರೆ ಮೆಲ್ಟ್ ಆಗ್ತದೆ, ಹಾಗೆ ಅದು ಸ್ವಲ್ಪ ದಪ್ಪವಾದ ಅದಕ್ಕೆ ಬರ್ತದೆ ಅದು. ಓಕೆ ಓಕೆ. ಬಿಸಿಯಾಗಿ ಇದಾಗ್ತದಲ್ಲ. ಈಗ ನಾವು ಇದಕ್ಕೆ ಸ್ವಲ್ಪ ಖಾಲಿ ಪ್ಲೇನ್ ಇದ್ದರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಏನಾದರೂ ಸ್ವಲ್ಪ ಫ್ಲೇವರ್ ಹಾಕಿದರೆ ಇನ್ನೂ ಟೇಸ್ಟ್ ಬರ್ತದೆ. ಹಾಗೆ ನಾನು ಇದಕ್ಕೆ ಏಲಕ್ಕಿ ಪುಡಿ ಮಾಡಿ ಇಟ್ಟಿದ್ದೇನೆ, ಅದರ ಒಳಗಿದೆಲ್ಲ ತೆಗೆದು ಅದೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು, ಅದು ಫ್ಲೇವರ್ ಜಾಸ್ತಿ ಕೊಡ್ತದೆ. ಒಂದು ಒಳ್ಳೆ ಚೆನ್ನಾಗಿರೋ ಅರೋಮಾ ಇರುತ್ತೆ. ಹೌದು. ಟೇಸ್ಟ್ ಕೂಡ ಸ್ವಲ್ಪ. ಮತ್ತೆ ಇನ್ನೊಂದೇನಂದ್ರೆ ನಾವೀಗ ಅದನ್ನು ಬಿಡಿಸಿಟ್ಟಿರ್ತೇವಲ್ಲ, ಅದರದ್ದು ಲೀವ್ಸ್ ಕೂಡ ಇರುತ್ತೆ. ನಿಜವಾಗ್ಲೂ ಇದರಲ್ಲೂ ಸಹ ಸ್ಮೆಲ್ ಅದರದ್ದು ಟೇಸ್ಟ್ ಬರ್ತದೆ. ಇದನ್ನು ಬೇಕಾದ್ರೆ ನಾವು ಹಾಕೊಳ್ಬೋದು. ಇದು ಯಾವುದು ನಮ್ಗೆ ಇದಾಗುದಿಲ್ಲ, ವೇಸ್ಟ್ ಆಗಿ ಹಾಳಾಗಿ ಆಗುದಿಲ್ಲ. ಅದು ಸಹ ನಮಗೆ ಯೂಸ್ ಆಗ್ತದೆ ಮನೆಯಲ್ಲಿ. ಇಲ್ಲದ್ರೆ ತೆಗೆದು ಸುಮ್ಮನೆ ಅದನ್ನು ತೆಗೆದು ಬಿಸಾಡ್ತೇವೆ. ಈಗ ನಿಜವಾಗ್ಲೂ ಟೇಸ್ಟ್ ಇರೋದು ಅದರಲ್ಲಿ, ಅದರ ಲೀವ್ಸ್ ಅಲ್ಲಿ ತುಂಬಾ ಟೇಸ್ಟ್ ಇರ್ತದೆ. ಈಗ ಕುದಿತಾ ಉಂಟು ಅದರಲ್ಲಿ. ಈಗ ಅದು ನಮ್ಮ ಸಿರ್ಕ ಆಗೋ ತನಕ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳುವ. ನಾವೀಗ ನಾರ್ಮಲಿ ಗುಲಾಬ್ ಜಾಮ್ ಡೀಪ್ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀವಲ್ಲ, ಇದನ್ನು ನಾವು ಹಾಗೆ ಮಾಡ್ಕೊಂಡ್ರೆ ಆಯ್ತು. ಹಾಗೆ ನಾವು ಈ ಕಡೆಯಲ್ಲಿ ಒಂದು ಎಣ್ಣೆ ಇಟ್ಕೊಳ್ಳುವ. ಸೊ ಆಗ ಸೈಡ್ ಬೈ ಸೈಡ್ ಅದು ಬಿಸಿ ಆಗ್ತಾ ಇರುತ್ತೆ. ಹೌದು, ಯಾಕಂದ್ರೆ ನಾನು ಆಗ ಹೇಳಿದಾಗೆ ನಮ್ಮ ಫ್ರೆಂಡ್ಸ್ ಗೆಸ್ಟ್ ಅನ್ನು ಕೂರಿಸಿ ನಾವು ರೆಡಿ ಮಾಡುವಾಗ ಎರಡೆರಡು ಒಟ್ಟಿಗೆ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಹೌದು. ಸೊ ಎಣ್ಣೆ ಹಾಕ್ಲಿ ಅಲ್ವಾ? ಎಣ್ಣೆ ಹಾಕೊಳ್ಳಿ. ಸೊ ಇದ್ರು ನಿಮಗೆ ಆಲ್ರೆಡಿ ಪರಿಚಯ ಇದೆ. ರಿಫೈಂಡ್ ಪ್ರೀಮಿಯಂ ಅವರದು ರಿಫೈಂಡ್ ಆಯಿಲ್. ಹೌದು, ಹೆಲ್ದಿ ಅಲ್ವಾ? ಇನ್ನು ಹಬ್ಬಗಳ ದಿವಸ ಹಬ್ಬ ಎಲ್ಲ ಬರುವಾಗ ನಮಗೆ ಎಣ್ಣೆ ಜಾಸ್ತಿ ಯೂಸ್ ಆಗ್ತದೆ. ಹೌದು. ಸೊ ಈ ತರ ಎಣ್ಣೆ ಎಲ್ಲ ಯಾವುದೇ ಹೆಲ್ತ್ ಗೆ ಎಫೆಕ್ಟ್ ಇಲ್ಲದಂತ ಎಣ್ಣೆ ಯೂಸ್ ಮಾಡಿದ್ರೆ ಬೆಸ್ಟ್. ಹೌದು. ಈಗ ಅದರ ಫ್ಲೇವರ್ ನಿಮಗೆ ಬರ್ತಾ ಇರಬಹುದು. ಈಗ ಏಲಕ್ಕಿಯ ಒಂದು ಚೆನ್ನಾಗಿರುವಂತಹ ಅರೋಮಾ ಇದೆ ಅಲ್ವಾ, ಅದು ಏನ್ ಮಾಡುತ್ತೆ, ಇನ್ವೈಟ್ಸ್ ಟು ಈಟ್ ಅಂತ ಹೇಳ್ತಾರಲ್ವಾ ಹಾಗೆ. ಹೌದು, ಅದೀಗ ಸರಿಯಾಗಿ ಎಲ್ಲ ಸಕ್ಕರೆ ಎಲ್ಲ ಕರಗಲಿ. ಓಕೆ. ಈಗ ನಾವು ಇದು ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ, ಇದನ್ನೊಂದು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಳ್ಳೋಣ ನಾವು. ಸರಿ. ಮಿಸ್ಸಾಗಿ ಹಾಗೆ ಹೇಳಿದಾಗೆ ಕರೆಕ್ಟ್ ಶೇಪ್ ಕೊಟ್ಟರೆ ಒಳ್ಳೆ ಶೇಪಲ್ಲಿ ಬರ್ತದೆ ಅದು. ಸೊ ಯೂಶುವಲಿ ಇದು ಸಕ್ಕರೆ ಪಾಕದಲ್ಲಿ ಹಾಕಿದ ನಂತರ ಪುನಃ ಉಬ್ಕೊಳ್ಳುತ್ತೆ. ಹಾಂ, ಸ್ವಲ್ಪ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ. ಹೌದು, ನಾನು ಹಾಗೆ ಹೇಳಿದಾಗೆ ಇದರ ಮಿಕ್ಸಿಂಗಲ್ಲಿ ಇರೋದು. ಇದ್ರೆ ಗಟ್ಟಿ ಗಟ್ಟಿ ಬರುತ್ತೆ, ಒಳಗೆಲ್ಲ ಹಿಟ್ಟಿಟ್ಟು ಥರ. ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಕರೆಕ್ಟಾಗಿ ಮಾಡಿದರೆ ಆಗ ಮಾತ್ರ ಕರೆಕ್ಟಾಗಿ ಬ್ಲೆಂಡಿಂಗ್ ಒಳಗೆಲ್ಲ ಸ್ಮೂತ್ನೆಸ್ ಎಲ್ಲ ಬರ್ತದೆ ಅದರಲ್ಲಿ. ಚೆನ್ನಾಗೆಲ್ಲ ಉಂಡೆ ಮಾಡ್ಕೊಂಡಿದ್ದೇವೆ. ಸೊ ನೀವು ಹೇಳಿದಾಗೆ ಕರೆಕ್ಟಾಗಿ 6 ಜಾಮೂನ್ ಆಯಿತು. ಹಾಂ, 6 ಜಾಮೂನ್ ಆಗಿದೆ. 6 ಪೀಸ್ ಬ್ರೆಡ್ ತಗೊಂಡೆ ನಾನು, ಅದರಲ್ಲಿ 6 ಜಾಮೂನ್ ಆಗ್ತದೆ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ, ನಾವೀಗ ಒಂದೊಂದೇ ಉಂಡೆಯನ್ನು ಬಿಡುವ ಎಣ್ಣೆಯಲ್ಲಿ. ಓಕೆ. ಇದೀಗ ಹಾಕಿದ ತಕ್ಷಣ ನಾವು ಯಾವುದೇ ಒಂದು ಇದು ಕೈ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಸ್ವಲ್ಪ ಹೊತ್ತದು ಗಟ್ಟಿ ಆಗಬೇಕು. ಈಗ ನಾವು ನಾನ್ ಸ್ಟಿಕ್ ತಗೊಂಡಿದ್ದೇವೆ, ಇದಾಗೋದಿಲ್ಲ. ಆದರೆ ನಮ್ಮ ಆರ್ಡಿನರಿ ಮನೆಯಲ್ಲಿ ಬಾಣಲೆ ಆದರೆ ಮೆಲ್ಲ ಸ್ವಲ್ಪ ನಾವು ಅದಕ್ಕೆ ಕೈ ಹಾಕ್ತಾ ಇರಬೇಕು. ಹೌದು. ಸೊ ಇದು ಆಗಿದೆಯಾ ಅಥವಾ ಇನ್ನೂ ಆಗಬೇಕಾ? ಒಂದು 2 ನಿಮಿಷದಲ್ಲಿ ಅದು ರೆಡಿ ಆಗ್ತದೆ. ಸೊ ಈ ಥರ ಒಂದು ಅಡುಗೆ ಎಲ್ಲ ಈಸಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಗೊತ್ತಿದ್ರೆ ಮನೆಯಲ್ಲಿ ಸ್ವೀಟ್ಗಳನ್ನು ತಯಾರಿಸಲಿಕ್ಕೆ ಅಲ್ವಾ? ಓಕೆ, ಅದು ಆಫ್ ಮಾಡಿ. ಅದು ಆಫ್ ಮಾಡುದಾ? ಆಫ್ ಮಾಡಿ. ಆಗ ಇದು ನಮ್ದು ಫ್ರೈ ಆಗುವಾಗ ಸ್ವಲ್ಪ ತಣ್ಣ ಆಗ್ಲೇ ಹಾಕುವಾಗೆ ಇಲ್ಲ, ಸ್ವಲ್ಪ ತಣ್ಣಾಗಬೇಕು ಅದು. ಸರಿ. ಇದು ವೀಕ್ಷಕರಿಗೆ ಹೇಳೋದಾದ್ರೆ ನಾನ್ ಸ್ಟಿಕ್ ಆದರೆ ನಮಗೆ ಪ್ರಾಬ್ಲಮ್ ಇಲ್ಲ. ನಾವು ಆರ್ಡಿನರಿ ಈ ತವಾದೆಲ್ಲ ಬಣಲೆಲ್ಲ ನಾವು ಫ್ರೈ ಮಾಡೋದಾದರೆ ಆದಷ್ಟು ಸ್ಲಿಮ್ಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಅದು ಬೇಗನೂ ಕಲರ್ ಚೇಂಜ್ ಆಗುತ್ತೆ, ಒಳಗೆ ಬೇಯುವುದಿಲ್ಲ. ಅದಕ್ಕೆ ನಾವು ಅದನ್ನು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟು ಕಾಯಿಸಿದರೆ ಒಳ್ಳೆಯದು. ಓಕೆ, ಸರಿ.
ಸಾಮಾನ್ಯವಾಗಿ ಈಗ ನಾನ್ ಸ್ಟಿಕ್ ಎಲ್ಲರ ಮನೇಲಿ ಯೂಸ್ ಮಾಡ್ತಾರೆ. ಹೌದು ಹೌದು. ಓಕೆ, ಆಲ್ಮೋಸ್ಟ್ ಆಗ್ತಾ ಬಂತು. ನನಗೆ ಇದನ್ನು ತೆಗಿತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡುದಾ? ಆಫ್ ಮಾಡಿ ಬಿಡಿ ಸಾಕು. ಓಕೆ. ಸೊ ಆಗ ಎಣ್ಣೆ ಎಲ್ಲ ಹೇಳ್ಕೊಳ್ತಾ ಇದೆ. ಈಗ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕಿ ನಾವು ಅದನ್ನೊಂದು ಮಿನಿಮಮ್ 10 to 15 ಮಿನಿಟ್ಸ್ ಬಿಡಬೇಕಾಗತ್ತೆ, ಯಾಕಂದರೆ ಅದೆಲ್ಲ ಎಳ್ಕೊಳ್ಬೇಕಲ್ಲ ಅದರಲ್ಲಿ. ಹಾಂ, ಈಗ ನೋಡಿ ನಮ್ಮ ಬ್ರೆಡ್ ಬಾಲ್ಸ್ ರೆಡಿ ಆಗಿದೆ. ಈಗ ಇದನ್ನು ನಾವೆಲ್ಲ ಇದರಲ್ಲಿ ಹಾಕಿ ಬಿಡುವ. ಓಕೆ. ಸೊ ಅದು ಕರೆಕ್ಟ್ ಸಕ್ಕರೆ ಪಾಕ ಜೊತೆ ಬ್ಲೆಂಡ್ ಆಗುತ್ತೆ ಅಲ್ವಾ? ಈಗ ಅದರ ಸಕ್ಕರೆದು ಸ್ವೀಟ್ನೆಸ್ಸು, ಏಲಕ್ಕಿದ್ದು ಫ್ಲೇವರು ಎಲ್ಲ ಈಗ ಈ ಬಾಲ್ಸ್ ಒಳಗದು ಎಳ್ಕೊಳ್ತದೆ. ಒಂದು 15 ಮಿನಿಟ್ಸ್ ಆದರೂ ನಾವು ಬಿಡಬೇಕಾಗ್ತದೆ. ರೆಸ್ಟ್, ಅದಕ್ಕೊಂದು ರೆಸ್ಟ್ ಬೇಕು. ರೆಸ್ಟ್ ಆಗಿ 15 ಮಿನಿಟ್ಸ್ ನಂತರ ಅದಕ್ಕೆ ಇನ್ನೂ ಒಂಚೂರು ನಮಗೆ ಕೆಲಸ ಇದೆ, ಅದನ್ನು ನಾವು ಮತ್ತೆ ಮಾಡಿ ತೋರಿಸ್ಬೇಕು, ಯಾಕಂದರೆ ಫ್ರೆಶ್ ಆಗಿ ಮಾಡಿ ತೋರಿಸ್ಬೇಕಾಗ್ತದೆ. ಸೊ ಹಾಗಾದ್ರೆ ಎನಿವೇ ಇದಕ್ಕೆ ಒಂದು 10 to 15 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಒಂದು ಕೆಲಸ ಮಾಡುವ, ನಮ್ಮ ವೀಕ್ಷಕರಿಗೆ ಕೂಡ ಒಂದು ಬ್ರೇಕ್ ಕೊಡುವ, ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳುವ. ಎಸ್. ಸೊ ವೀಕ್ಷಕರೇ, ಗುಲಾಬ್ ಜಾಮೂನ್ ರಕ್ಷಾಬಂಧನದ ಒಂದು ವಿಶೇಷ ಸಂಚಿಕೆಯಲ್ಲಿ ಒಂದು ತುಂಬಾನೇ ಟೇಸ್ಟ್ಫುಲ್ ಆಗಿ ಹೆಲ್ದಿ ಆಗಿರುವಂತಹ ಸ್ವೀಟ್ ರೆಡಿ ಆಗ್ತಾ ಇದೆ. ಬಟ್ ರೆಡಿ ಆಗಿ ಒಂದು 75 to 80% ಆಗಿದೆ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಇಟ್ ಶುಡ್ ಬಿ ಅರೆಸ್ಟೆಡ್. ಸೊ ಅದಕ್ಕೋಸ್ಕರ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಕೂಡ ಆಗ್ಲಿಕ್ಕಿದೆ. ಇದೆಲ್ಲ ತಯಾರಿ ಮಾಡಿಕೊಳ್ಳಿ ಇಟ್ಟುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾನ್ಬಾಲ್ ಚಿಕ್ಕೀಸ್. ಸೊ ಚಿಕ್ಕೀಸ್ಗಳನ್ನು ಕೂಡ ನೀವು ಈ ರಕ್ಷಾಬಂಧನದಲ್ಲಿ ಒಂದು ಟ್ರೀಟ್ ತರ ಕೊಡ್ಬೋದು, ಯಾಕಂತ ಹೇಳಿದ್ರೆ ಫ್ಲೇವರ್ಡ್ ಚಿಕ್ಕೀಸ್ಗಳಿದೆ, ಬೇರೆ ಬೇರೆ ಫ್ಲೇವರ್ ಅಲ್ಲಿ ಇದೆ. ಸೊ ಥ್ಯಾಂಕ್ಸ್ ಟು ಹಾನ್ಬಾಲ್ ಚಿಕ್ಕೀಸ್. ಹಾಗೆಯೇ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಗುಲಾಬ್ ಜಾಮೂನ್ ಅರ್ಧ ಕೆಲಸ ಆಗಿತ್ತು, ಮುಕ್ಕಾಲು ಕೆಲಸ ಆಗಿತ್ತು, ಇನ್ನು ಸ್ವಲ್ಪ ಇದೆ. ಸೊ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ರೆಸಿಪಿ. ಎಸ್, ಓಕೆ ಮೇಡಮ್. ಸೊ ನೆಕ್ಸ್ಟ್ ಇನ್ನೊಂದು ಸ್ವೀಟ್ ಯಾವುದು ಮಾಡ್ತಾರೆ? ಇನ್ನೊಂದು ಸ್ವೀಟ್ ಸಿಂಪಲ್, ಮನೆಯಲ್ಲಿ ಇರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಕೊಳ್ಬಹುದು. ಸರಿ. ಸೊ ಮಿಲ್ಕ್ ಪೌಡರ್ ಬರ್ಫಿ ನಾವು ರೆಡಿ ಮಾಡ್ಕೊಳ್ಳೋಣ. ಓಕೆ. ಸೊ ಏನು ಫಸ್ಟ್ ಹಾಗಾದ್ರೆ? ಈಗ ಫಸ್ಟ್ ನಾವೊಂದು ತವ ಇಟ್ಕೊಳ್ಳುವ, ಬಾಣಲೆ. ಗ್ಯಾಸ್ ಹಚ್ತೇನೆ. ಓಕೆ. ಈಗ ಮೇನ್ ಇದಕ್ಕೆ ಇಟ್ಟ ಕೂಡಲೇ ಇದು ಬಿಸಿ ಆಗೋ ಮೊದಲೇ ನಾವು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕೊಳ್ಳುವ. ಇದು ಬಿಸಿ ಮಾಡಿ ತಣ್ಣಗಾದ ಹಾಲಿದು. ಆಯಿತು. ಅದಕ್ಕೆ ಮಿಲ್ಕ್ ಪೌಡರ್ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೇನೆ. ಸೊ ಇದು ಹಾಲಿನ ಹುಡಿಯಲ್ಲೇ ಮಾಡೋದು? ಹುಡಿಯಲ್ಲೇ ಮಾಡೋದು. ಸೊ ಹಾಲಿನ ಹುಡಿಯೂ ಬೇಕು, ಹಾಲು ಬೇಕು, ಎರಡು ಬೇಕು. ಹೌದು. ತುಪ್ಪ ಸಹ ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಳ್ಳುವ. ಓಕೆ. ಮಿಕ್ಸ್ ಮಾಡ್ತಾ ಇರಬೇಕು. ಹಾಲೆಲ್ಲಿ ಸಹ ಇದು ಪೌಡರ್ ಗಂಟಾಗಬಾರ್ದು. ನಾನು ಆಗ ಹೇಳಿದಾಗೆ ಮಿಕ್ಸಿಂಗ್ ಅಲ್ಲೇ ಇರೋದು ಈ ಸ್ವೀಟ್ ಇದು. ಸೊ ಇದು ನಾವು ಕೈಯಾಡಿಸ್ತಾ ಇರೋದಿದ್ರೆ ಗಂಟು ಕಟ್ಟುತ್ತೆ ಅಲ್ವಾ? ಹೌದು. ಮತ್ತೆ ಬಿಸಿ ಆದ್ಮೇಲೆ ಹಾಕಿದ್ರೆ, ತುಪ್ಪ ಸಹ ಬಿಸಿಯಾಗಿ ಹಾಲು ಬಿಸಿ ಆದ್ಮೇಲೆ ಹಾಕಿದ್ರೆ ಈ ಪೌಡರ್ ತುಂಬಾ ಗಂಟಾಗ್ತದೆ. ಅದು ಟೈಮ್ ಜಾಸ್ತಿ ತಗೊಳ್ತದೆ, ಮತ್ತೆ ಗಂಟು ಬಿಡುದಿಲ್ಲ ಅದು. ಅದಕ್ಕೆ ತಣ್ಣ ಇರುವಾಗಲೇ ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಮತ್ತೆ ಸುಲಭ ಆಗ್ತದೆ. ಸೊ ಇದು ಕೂಡ ನನಗನ್ಸುತ್ತೆ ತುಂಬಾ ಈಸಿ ರೆಸಿಪಿ. ಹೌದು. ಈಗ ಮಿಕ್ಸ್ ಆಗ್ತಾ ಉಂಟು. ಈಗ ನಮಗೆ ಸಕ್ಕರೆ ಸಹ ಹಾಗೆ ನಮ್ಮ ಸ್ವೀಟಿಗೆ ತಕ್ಕ. ನಾನೀಗ ಒಂದು 1/2 ಕಪ್ ಅಷ್ಟು ಹಾಕೊಳ್ತೇನೆ, ಸಾಕು. ಓಕೆ. ಸೊ ಸಕ್ಕರೆ ಹಾಕಿದಾಗ ಇನ್ನೂ ಸ್ಟಿಕ್ಕಿ ಆಗುತ್ತೆ. ಹೌದು. ಈಗ ಇದು ಸರಿಯಾಗಿ ಥಿಕ್ನೆಸ್ ಬರಬೇಕು. ಓಕೆ. ಆಕ್ಚುಲಿ ರಕ್ಷಾಬಂಧನ ಟೈಮಲ್ಲಿ ಕೆಲವೊಂದು ಫನ್ ಇನ್ಸಿಡೆಂಟ್ಗಳು ಕೂಡ ಆಗ್ತಾರೆ. ಹುಡುಗರು ಜಾಸ್ತಿಯಾಗಿ ಹುಡುಗಿಯರನ್ನು ಮೀಟ್ ಆಗ್ಲಿಕ್ಕೆ ಹೋಗಲ್ಲ, ಎಲ್ಲೋ ರಾಖಿ ಕಟ್ಟಿ ಅಲ್ವಾ? ಸೊ ರಾಖಿ ಕಟ್ಟಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆತರ ಎಲ್ಲ ಇರುತ್ತೆ. ಹೌದು. ಇನ್ನು ಕೆಲವರು ಕಾಲೇಜ್ ಡೇಸ್ ಅಲ್ಲಿ ಅದೆಲ್ಲ ಜಾಸ್ತಿ. ಕಾಲೇಜ್ ಡೇಸ್ ಅಲ್ಲೆಲ್ಲ ಅದೆಲ್ಲ ಜಾಸ್ತಿ. ಇವತ್ತು ಯಾರಾದ್ರೂ ರಾಖಿ ಕಟ್ತಾರ ಹೇಳಿ ಅದಿನ ಕ್ಲಾಸಿಗೆ ಬರುದಿಲ್ಲ. ಹೌದು. ಈಗ ಇದು ರೆಡಿ ಆಗಿದೆ ಆಲ್ರೆಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಈಗ ನಾವು ಇದರಲ್ಲಿ ಒಂದು 1/2 ಬೇರೆ ತೆಗೆದಿಟ್ಕೊಳ್ಳುವ. ಹಾಗೆ ಒಂದು ಪ್ಲೇಟ್ ಕೊಡಿ ನನಗೆ.
ಆಫ್ ಮಾಡೋದಾ? ಬೇಡ, ಸ್ವಲ್ಪ ನಾವು ಇದಕ್ಕೆ ಚೂರು ಕಲರ್ ಮಿಕ್ಸ್ ಮಾಡುವ. ಓಕೆ, ಸ್ವಲ್ಪ ಚೇಂಜಸ್ಸಿಗೆ, ಹಾಂ, ಅಟ್ರಾಕ್ಷನ್ಗೆ. ಹೌದು. ಓಕೆ, ಆಫ್ ಮಾಡಿ. ಆಫ್ ಮಾಡೋದಲ್ಲ? ಇದೀಗ ಒಂದು 5 ನಿಮಿಷ ತಣ್ಣಾಗಲಿ ನಮಗೆ. ಓಕೆ. ಯಾಕಂದರೆ ಕೈ ಬಿಸಿಲಿರುವಾಗ ನಮಗೆ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಹೌದು. ತಣ್ಣಾಗುವಾಗ ನಮ್ದಾಗ ಜಾಮೂನ್ ಮಾಡಿ ರೆಡಿ ಇಟ್ಟಿದ್ದೇವೆ. ಹೌದು. ಅದಕ್ಕೊಂಚೂರು ಲಾಸ್ಟ್ ದ ಟಚಿಂಗ್ ನಮಗೆ ಬಾಕಿ ಇದೆ. Yes. ಅದನ್ನೀಗ ನಾವು ರೆಡಿ ಮಾಡ್ಕೊಳ್ಳುವ. ಸರಿ. ಸೇಮ್ ಸ್ವಲ್ಪ ಗ್ಯಾಸ್ ಆನ್ ಮಾಡಿ. ಓಕೆ. Yes. ಈಗ ಅದಕ್ಕೊಂಚೂರು ಕ್ರೀಮ್, ನಾವು ಸ್ವಲ್ಪ ಕ್ರೀಮನ್ನು ನಾವೇ ರೆಡಿ ಮಾಡ್ಕೊಳ್ಳುವ. ಜಸ್ಟ್ ಈ ಕ್ರೀಮ್ ಮಾಡ್ಕೊಳ್ಳೋದು ಈ ಗುಲಾಬ್ ಜಾಮಿಗೆ ಲಾಸ್ಟ್ ಟಚ್ ಅಪ್ಪಿಗೆ ಒಂದು ಸಾಕು. ಒಂದು 3 to 4 ಟೇಬಲ್ ಸ್ಪೂನ್ ಸಾಕು ನಮಗೆ ಹಾಲು. ಇದಕ್ಕೆ 1.5 ನಾನು ಸ್ಪೂನ್ ಹಾಕ್ತಾ ಇದ್ದೇನೆ ಶುಗರ್. ಸರಿ. ಮತ್ತು ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್. ಅದೇ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸೇಮ್ ಅದರಲ್ಲೇ ಮಾಡುವ ಒಂದು ವಿಧಾನಗಳನ್ನು ಚೇಂಜ್ ಮಾಡೋದಷ್ಟೇ. ಓಕೆ. ಇದೀಗ ಅದರಷ್ಟು ಗಟ್ಟಿ ಬೇಕಂತಿಲ್ಲ, ಸ್ವಲ್ಪ ಕ್ರೀಮಿಯಾಗಿ ಥಿಕ್ನೆಸ್ ನಮಗೆ ಬಂದರೆ ಸಾಕು. ಈಗ ಇದಕ್ಕೆ ಬೇಕಾದರೆ ನಮ್ಮ ಬೇಕಾದ ಫುಡ್ ಫ್ಲೇವರ್ ಹಾಕೊಳ್ಬೋದು. ಆರೆಂಜ್, ವೆನಿಲಾ ಯಾವ ಸಹ ನಾವು ಹಾಕೊಳ್ಬೋದು. ಆದರೆ ಬೇಡ, ಯಾಕಂದರೆ ಅದೇ ನಮಗೆ ಬ್ರೌನ್ ಕಲರ್ ಇರುವಾಗ ನಮಗೆ ಇದು ಸ್ವಲ್ಪ ವೈಟ್ ಆಗಿ ಕಾಣ್ತಿದ್ರೆ ಕಲರ್ಫುಲ್ ಆಗಿ ಕಾಣ್ತದಲ್ಲ. ಹಾಗೆ ಈಗ ಆಯಿತು, ಇದು ರೆಡಿ ಆಗ್ತಾ ಇದೆ. ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ನಾವು ಆಗ ಇದನ್ನು ಅಲ್ಲಿ ಅರ್ಧದಲ್ಲಿ ಇಟ್ಟಿದ್ದೇವೆ, ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇವೆ. ನೋಡಿ, ಇದು ಸಾಧಾರಣ ತಣ್ಣ ಆಗಿದೆ. ಸ್ವಲ್ಪ ತುಪ್ಪ ಕೈಗೆ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಸಹ ಮಿಕ್ಸ್ ಮಾಡಿಕೊಡುವ. ಯಾಕಂದರೆ ತುಂಬ ಬಿಸಿ ಇರುವಾಗ ಸಹ ನಮಗೆ ಇದಕ್ಕೆ ಶೇಪ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ತುಂಬ ತಣ್ಣ ಸಹ ಆಗಬಾರ್ದು, ಅದು ಬೇಗ ಗಟ್ಟಿ ಆಗುತ್ತೆ ಆವಾಗ. ಹಾಗೆ. ಓಕೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ ಹಾಕಿದ್ದೇನೆ. ನಾನೀಗ ಆರೆಂಜ್ ಫ್ಲೇವರ್ ಹಾಕ್ಕೊಂಡಿದ್ದೇನೆ. ನಮ್ಗೆ ಯಾವುದು ಇಷ್ಟ ಇದೆ, ಸ್ಟ್ರಾಬೆರಿ ಫ್ಲೇವರ್, ಅದೇ ಫ್ಲೇವರ್ ಇದು ಎಸೆನ್ಸ್ ಸಿಗುತ್ತೆ, ಹಾಕ್ಕೊಳ್ಬೋದು. ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳುವ. ಒಂದೇ ಸೈಜದು ನಾವು ರೆಡಿ ಮಾಡಿಟ್ಕೊಳ್ಳುವ. ನಮ್ಮ ಈ ನ್ಯಾಚುರಲ್ ಕಲರ್ ಇದು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ಕೊಳ್ಬೇಕು. ನಮ್ಮ ಆರೆಂಜ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಯಾಕಂದರೆ ಅದನ್ನು ನಾನು ಫಿಲ್ ಮಾಡ್ತೇನೆ ಇವಾಗ. ಹಾಗೆ ಇದನ್ನು ಎರಡನ್ನು ಬ್ಲೆಂಡ್ ಮಾಡೋದು. ಹಾಂ, ಹೌದು. ಈಗ ರೆಡಿ ಆಗಿದೆಯಲ್ಲ. ಈಗ ಇದು ನಾನೀಗ ಬಾಲ್ಸ್ ಮಾಡಿಟ್ಟಿದ್ದೇನೆ. ಬಾಲ್ಸನ್ನು ಈಗ ಸ್ವಲ್ಪ ನಾವು ಅಗಲ ಮಾಡ್ಕೊಳ್ಬೇಕು. ಈ ಶೇಪಲ್ಲಿ ಅಗಲ ಮಾಡಿ ಈ ಬಾಲ್ಸ್ ಮಿಕ್ಸ್ ಮಾಡಬೇಕು. ಆಗ ನಮಗೆ ಡಬಲ್ ಕಲರ್ ಬರ್ತದೆ. ಫುಲ್ ಕವರ್ ಮಾಡಬೇಕು ಅದನ್ನು. ಕೈಗೆ ಅಂಟ್ತದೆ ಅಂಥದ್ದೇನಾರು ಇದ್ದರೆ ಆದಷ್ಟು ನಾವು ಕೈಗೆ ತುಪ್ಪ ಹಾಕ್ಕೊಂಡು ಇದು ಮಾಡ್ಬೋದು. ಈಗ ನಾನು ಆಲ್ರೆಡಿ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಹಾಗೆ ಅಂಥದ್ದೇನು ಅಂಟ್ತಾ ಇಲ್ಲ ನನಗೆ. ತುಪ್ಪ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಬೋದು. ಈಗ ಪ್ರತಿಯೊಂದನ್ನು ಹಾಗೆ ಶೇಪ್ ಮಾಡಿಕೊಂಡ್ರೆ ಒಂದರ ಒಳಗೆ ಇನ್ನೊಂದನ್ನು ಸ್ಟಫ್ ಮಾಡ್ಕೊಂಡು ಅಲ್ಲಿ, ಯಾಕಂದರೆ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮು. ನಾನು ಹೇಳಿದಾಗೆ ಲಾಸ್ಟ್ ನಮಗೊಂದು ಸ್ವೀಟಿಗೆ ಒಂದು ಅಟ್ರಾಕ್ಷನ್ ಕಾಣಬೇಕಲ್ಲ. ಹಾಂ, ಅದಕ್ಕೊಂದು ಲಾಸ್ಟಿಗೊಂದು ಈ ಥರ ಮಾಡಬೇಕು. ಓಕೆ, ನಾವೀಗ ನೋಡಿ, ಈಗ 2 ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಈಗ ಲಾಸ್ಟ್ದೊಂದು ಐಟಮ್ಮು ಬೇಕಾಗುವ ಸೈಜಿಗೆ ನಾವು ಕಟ್ ಮಾಡಿಕೊಳ್ಳುವ. ಸೊ ಇದೇ ತರ ಈ ಬೇಕರೀಸ್ಗಳಲ್ಲೂ ಕೂಡ ಇದೇ ತರ ಅಟ್ರಾಕ್ಷನ್ ಆಗಿ ಇಟ್ಟಿರ್ತಾರೆ. ಆಗ ನಮಗೆ ಡಬಲ್ ಕಲರ್ ಅದರಲ್ಲಿ ಕಾಣ್ತದೆ. ಈಗ ನಾವು ಬೇರೆ ಯಾವ್ದಾದ್ರು ಶೇಪಲ್ಲಿ ಸಹ ಕಟ್ ಮಾಡ್ಕೊಳ್ಬೋದು. ಅದು ನಾವೀಗ ಒಂದು ಪೀಸ್ ಕಟ್ ಮಾಡಿಕೊಂಡ್ರೆ ನಮಗೊಂದು ಸರ್ವ್ ಮಾಡಲಿಕ್ಕೆ ಸಹ ಕೊಡಲಿಕ್ಕೆ ಸಹ ಈಸಿ ಆಗ್ತದೆ. ಸೊ ಇಷ್ಟು ಸಣ್ಣ ಕ್ವಾಂಟಿಟಿಯಲ್ಲಿ ಇಷ್ಟು ಸ್ವೀಟ್ ಆಗುತ್ತೆ. ಹೌದು. ಇಷ್ಟ ಆಯಿತು. ಈಗ ನಮಗೆ ಆಗ ಹೇಳಿದಾಗೆ ಏಲಕ್ಕಿ ಅಂತೂ ಫ್ಲೇವರಿಗೆ ಯೂಸ್ ಮಾಡ್ತೀವಿ.
ನಾವಾಗೆ ಸ್ವತಃ ನಾವೊಂದು ಅಡುಗೆ ಆಗಲಿ ಏನೇ ಕೆಲಸ ಮಾಡಲಿ ಒಂದು ನಮಗೆ ಪೇಷನ್ಸ್ ಬೇಕು, ಮತ್ತೊಂದು ತಾಳ್ಮೆ ಬೇಕು. ಹೌದು, ಮತ್ತೊಂದು ನಾವು ಅವರಿಗೆ ಸರ್ವ್ ಮಾಡುವಾಗ ಒಂದು ಅಷ್ಟೇ ನಾವೊಂದು ಪ್ರೀತಿಯಲ್ಲಿ ನಾವು ಅದನ್ನು ತಯಾರಿ ಮಾಡಿ ಕೊಡಬೇಕು ನಾವು. ಹೌದು, ಹಾಗೆ ಕಾಯಿ ತುರಿ ಹಾಕಿಬಿಡೋದು, ಮೇಲೆ ಹಾಕ್ಬಿಡೋದು. ಇದು ಸಹ ಹಾಗೆ ಕಾಯಿ ತುರಿ. ಮನೇಲಿ ನಮ್ಮಲ್ಲಿ ಕೊಬ್ಬರಿ ಇರ್ತದೆ, ಕೊಬ್ಬರಿಯನ್ನು ನಾವು ಸ್ವಲ್ಪ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಡಿಸೈನಿಗೆ ಅದನ್ನು ಹಾಕಿದರೆ ಆಯಿತು. ಓಕೆ, ಈಗ ನಮ್ಮದು ಒಂದು ಐಟಮ್ ಪೇಡ ಈಗ ರೆಡಿ ಆಗಿದೆ ಅಲ್ವಾ? ಹಾಗೆ ಈಗ ನಾವು ನಮ್ಮ ಜಾಮೂನ್ ಐಟಮ್ಸ್ ಈಗ ರೆಡಿ ಮಾಡ್ಕೊಳ್ಳುವ. ಓಕೆ, ಎಸ್. ಸೊ ಇದು ಹಾಗಾದ್ರೆ ಈ ಕಡೆ ಇಟ್ಬಿಡ್ತೀನಿ. ಇರಲಿ, ಹೌದು. ಈಗ ನೋಡಿ, ಈಗ ಇದು ಚೆನ್ನಾಗಿ ಅದರಲ್ಲೆಲ್ಲ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆದಮೇಲೆ ನಮ್ಗೆ ಈಗ ಇನ್ನೊಂದು ಕೆಲಸ ಇದೆ, ಅದಕ್ಕೊಂದು ಸ್ವಲ್ಪ ನಾವು ಇದಕ್ಕೆ ಸ್ವಲ್ಪ ಒಂಚೂರು ಕಲರ್ಫುಲ್ ಆಗಿ ಚೇಂಜ್ ಮಾಡುವ ಅಂತ ಹೇಳಿ. ಓಕೆ, ಈಗ ನಮ್ದು ಇದೆಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಲಾಸ್ಟ್ ಟಚ್ ಅಪ್ ಕೊಡುವ ನಾವು. ಓಕೆ, ಹಾಗಂತೇಳಿ ಈ ನೀರು ಯೂಸ್ ಆಗೋದಿಲ್ಲ, ನಾವು ಜಾಸ್ತಿ ಮಾಡಿರ್ತೇವಲ್ಲ, ಸ್ವಲ್ಪ ಅದರಲ್ಲೇ ಇಟ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ಕ್ರೀಮಿ ಹಾಕಿ ಚೇಂಜಸ್. ಹೇಗೂ ನಾವು ಇವತ್ತಿಗೂ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ, ಹಾಗೆ ಸ್ಪೆಷಲಿ ಆಗಿ ಒಂಚೂರು ಚೇಂಜ್ ಮಾಡುವ ಅಂತ ಹೇಳಿ. ಇಷ್ಟೇ ನೋಡಿ, ಗುಲಾಬ್ ಜಾಮೂನ್ ಅಂದರೆ ಇಷ್ಟೇ, ಅದರ ಸಿರ್ಕ ಮತ್ತೆ ಅದು ಒಟ್ಟಿಗೆ ತಿನ್ನೋದು. ನಾವೀಗ ಒಂಚೂರು ಚೇಂಜಸ್ ಮಾಡ್ತಾ ಇದ್ದೇವೆ. ಈಗ ಇದು ಸಹ ಹಾಗೆ ಸ್ಮೂತಾಗಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಕು, ಓಪನ್ ಮಾಡಿದರೆ. ಓಪನ್ ಮಾಡಿ ಈ ಕ್ರೀಮ್ ಸ್ವಲ್ಪ ಫಿಲ್ ಮಾಡೋದು, ಅದರೊಳಗೆ ಫಿಲ್ ಮಾಡಲಿಕ್ಕೆ. ಓಕೆ, ಸೊ ಇದರಲ್ಲಿ ಇಡೋದಾ? ಹಾಂ, ಅದರಲ್ಲಿ ಇಡುವ. ತುಂಬ ಕಟ್ ಮಾಡೋದು ಬೇಡ, ನಾವು ಅರ್ಧ ಓಪನ್ ಮಾಡಿಕೊಂಡ್ರೆ ಸಾಕು. ಈಗ ಫುಲ್ ಕಟ್ ಮಾಡಿದರೆ ಓಪನ್ ಆಗಿ ಅದು ಎರಡು ಭಾಗ ಪೀಸಸ್ ಆಗುತ್ತಲ್ಲ. ಹೌದು, ಈಗ ಇದಕ್ಕೂ ಫ್ಲೇವರ್ ಹಾಕೊಳ್ಬೋದು ನಾವು, ಫುಡ್ ಕಲರ್. ಬಟ್ ನಮ್ಮ ಬ್ರೌನಿಗೆ ವೈಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ. ಹೌದು. ಸೊ ನಿಮ್ಮ ಅಡುಗೆಯಲ್ಲಿ ಒಂದು ಮಾಡುವ ವಿಧಾನಗಳು ಚೆನ್ನಾಗಿರುತ್ತೆ, ಅದರಲ್ಲಿ ಅರೋಮಾ ಚೆನ್ನಾಗಿರುತ್ತೆ. ಹೌದು. ಇನ್ನೊಂದು ಏನಂತ ಹೇಳಿದ್ರೆ ಅದು ಅಟ್ರಾಕ್ಟಿಂಗ್ ವೇ, ಅದರ ಒಂದು ಲುಕ್ ಕೂಡ ಚೆನ್ನಾಗಿ ಮಾಡ್ತೀರಾ. ದಟ್ ಇಸ್ ಅ ಪರ್ಫೆಕ್ಟ್ ಕುಕಿಂಗ್ ಅಂತ ಹೇಳ್ತಾರೆ. ಹೌದು. ಮತ್ತೆ ನಿಜವಾಗ್ಲೂ ನಾವು ಮಾಡೋ ಡಿಶಸ್ ಅಲ್ಲಿ ನಾವು ತುಂಬಾ ಏನು ಹೇಳ್ತಾರಲ್ಲ, ರಾಮಾಯಣ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಮನೇಲಿದ್ದ ಸಿಂಪಲ್ ಒಂದು ಇದ್ರಲ್ಲಿ ನಾವೊಂದು ಟೇಸ್ಟಿಯಾಗಿ ಅಟ್ರಾಕ್ಟ್ ಆಗಿ ಮಾಡ್ಕೊಳ್ಬೋದಲ್ಲ. ಹೌದು, ಬೇಕಾದ್ರೆ ಇದಕ್ಕೂ ಸ್ವಲ್ಪ ಡಿಸೈನ್ ಮಾಡ್ಬೋದು ನಾವು. ಏಲಕ್ಕಿ ಹೆಲ್ತಿಗೂ ತುಂಬ ಒಳ್ಳೆಯದು, ಖಾಲಿ ನಮ್ಮ ಫ್ಲೇವರಿಗೆ ಮಾತ್ರ ಅಲ್ಲ ಅದು. ಹಾಗೆ ಈಗ ನಮ್ಮ ಡಿಶ್ ರೆಡಿ ಆಗಿದೆ. ರೆಡಿ ಆಯಿತು. ಎರಡು ಸ್ವೀಟ್ಗಳು ರಕ್ಷಾಬಂಧನ ಸ್ಪೆಷಲ್ ಆಗಿ ರೆಡಿ ಆಗಿದೆ. ಮಿಲ್ಕ್ ಬರ್ಫಿ ಮತ್ತೊಂದು ಬ್ರೆಡ್ ಜಾಮೂನ್. ಎಸ್, ಓಕೆ. ಸೊ ವೀಕ್ಷಕರೇ, ರಕ್ಷಾಬಂಧನದ ವಿಶೇಷ ದಿವಸದಂದು ನಿಮಗೆ ಈ ಥರ ಕೇವಲ ಅದೇ ದಿವಸಕ್ಕೆ ಮಾತ್ರವಲ್ಲ, ಯಾವ ದಿವಸ ಬೇಕಾದರೂ ಮಾಡ್ಕೊಳ್ಬೋದು. ಒಂದು ಈ ಮಿಲ್ಕ್ ಪೌಡರ್, ಹಾಲಿನ ಹುಡಿಯ ಬರ್ಫಿ, ಇನ್ನೊಂದು ಬ್ರೆಡ್ ಗುಲಾಬ್ ಜಾಮೂನ್. ಸೊ ಗುಲಾಬ್ ಜಾಮೂನ್ ವಿತ್ ಫಿಲ್ಲಿಂಗ್ ಆಫ್ ಸ್ವಲ್ಪ ಕ್ರೀಮ್ ಥರ ಎಲ್ಲ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಏಲಕ್ಕಿ ಜೊತೆ ಆ ಸ್ವೀಟ್ನ ಅರೋಮಾ ಅಂತೂ ಮೂಗಿನ ಹತ್ರ ಬಂದು ಇನ್ವೈಟ್ ಮಾಡ್ತಾ ಇದೆ. ಬಟ್ ಟೇಸ್ಟ್ ಆಮೇಲೆ ನೋಡ್ತೇನೆ. ಬಟ್ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಬ್ರೆಡ್ ಗುಲಾಬ್ ಜಾಮೂನ್ ತಯಾರಿಸುವ ವಿಧಾನ. ಮೊದಲು ಬ್ರೆಡ್ನ ಕಂದು ಭಾಗವನ್ನು ತೆಗೆದು ಬ್ರೆಡ್ ಅನ್ನು ಚಿಕ್ಕದಾಗಿ ತುಂಡು ಮಾಡಿಕೊಳ್ಳಿ. ನಂತರ ಸ್ವಲ್ಪ ಹಾಲು ಹಾಕಿ ನಾದಿಕೊಳ್ಳಿ. ಆನಂತರ ಸ್ವಲ್ಪ ಹಾಲಿನ ಪುಡಿ ಸೇರಿಸಿ ಚೆನ್ನಾಗಿ ನಾದಿಕೊಂಡು 5 ರಿಂದ 10 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಸ್ವಲ್ಪ ನೀರಿಗೆ ಸಕ್ಕರೆ, ಏಲಕ್ಕಿ ಹಾಕಿ ಪಾಕ ತಯಾರಿಸಿಕೊಳ್ಳಿ. ಬಳಿಕ ಬ್ರೆಡ್ನ ಮಿಶ್ರಣವನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕರಿದ ಉಂಡೆಗಳನ್ನು ಸಕ್ಕರೆ ಪಾಕಕ್ಕೆ ಹಾಕಿ 15 ನಿಮಿಷ ನೆನೆಯಲು ಇಡಿ. ಬಳಿಕ ಸ್ವಲ್ಪ ಹಾಲಿಗೆ 1 ಚಮಚದಷ್ಟು ಸಕ್ಕರೆ, ಸ್ವಲ್ಪ ತುಪ್ಪ, 1 ಚಮಚ ಹಾಲಿನ ಪುಡಿ ಸೇರಿಸಿ ಕರಗುವವರೆಗೂ ಬೇಯಿಸಿ. ಆ ಬಳಿಕ ಜಾಮೂನನ್ನು ಪಾಕದಿಂದ ತೆಗೆದು ಅರ್ಧ ಭಾಗ ಮಾಡಿ ತಯಾರಿಸಿದ ಕ್ರೀಮ್ ಹಾಕಿ ಸರ್ವ್ ಮಾಡಿ. ಈಗ ರುಚಿಕರವಾದ ಬ್ರೆಡ್ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ. ಮಿಲ್ಕ್ ಪೌಡರ್ ಬರ್ಫಿ ತಯಾರಿಸುವ ವಿಧಾನ.
ಮೊದಲು ಅರ್ಧ ಕಪ್ ಹಾಲಿಗೆ 1 ಕಪ್ನಷ್ಟು ಹಾಲಿನ ಪುಡಿ, 2 ಚಮಚ ತುಪ್ಪ ಹಾಕಿ ಕಲಸುತ್ತಾ ಗಂಟು ಬಾರದ ಹಾಗೆ ಕಲಸಿ ಬೇಯಿಸಿ. ಸ್ವಲ್ಪ ಬೆಂದ ನಂತರ 3/4 ಕಪ್ನಷ್ಟು ಸಕ್ಕರೆ ಹಾಕಿ ಕಲಸುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಆನಂತರ ಅದರ ಅರ್ಧ ಭಾಗವನ್ನು ತೆಗೆದು ಇನ್ನುಳಿದ ಅರ್ಧ ಭಾಗಕ್ಕೆ ಕೇಸರಿ ಬಣ್ಣ ಸೇರಿಸಿ ಕಲಸಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಚೆನ್ನಾಗಿ ನಾದಿಕೊಂಡು ಒಂದು ಭಾಗವನ್ನು ಒತ್ತಿಕೊಂಡು ಇನ್ನೊಂದು ಬಣ್ಣದ ಉಂಡೆಯನ್ನು ತುಂಬಿ ಮುಚ್ಚಿಕೊಂಡು ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಮಿಲ್ಕ್ ಪೌಡರ್ ಬರ್ಫಿ ಸವಿಯಲು ಬಲು ರುಚಿಕರ. ಓಕೆ, ರಕ್ಷಾಬಂಧನದ ಸ್ಪೆಷಲ್ ಆಗಿ ನಾನು ಇವತ್ತು 2 ಟೈಪಿದ್ದು ಸ್ವೀಟ್ ರೆಡಿ ಮಾಡಿದ್ದೇನೆ. ಇವತ್ತಿನ ಸ್ವೀಟನ್ನು ನಾನೇ ನಿಮಗೆ ಟೇಸ್ಟ್ ಮಾಡಿಸ್ತೇನೆ. ಒಂದು ಅಕ್ಕ ಇರ್ಬೋದು, ಬೆಸ್ಟ್ ಫ್ರೆಂಡ್ ಇರ್ಬೋದು. ಓಕೆ, ನೈಸ್, ವೆರಿ ನೈಸ್. ಓಕೆ, ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸೊ ನಾನು ಇದು ನನ್ನ ಲೈಫಲ್ಲಿ ಯುನೀಕ್ ಆದ ರಕ್ಷಾಬಂಧನ. ಎಸ್, ಓಕೆ, ಮೆಮೊರೇಬಲ್. ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲದ್ರೂ ಇದೊಂದು ಮೆಮೊರೇಬಲ್. ನಾ ಈ ತರ ಆಚರಿಸಿಕೊಳ್ಳಿಲ್ಲ ಇಲ್ಲ ಯಾವತ್ತೂ. ಹೌದು. ಓಕೆ, ಎಸ್. ಇನ್ನೊಂದು ನಿಮ್ಮ ಸ್ವಂತ ಅಕ್ಕನ ಸ್ಥಾನದಲ್ಲಿ ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ 2 ಟೇಸ್ಟ್ ಮಾಡಿಸ್ಬೇಕಲ್ಲ ನಾನು. ಸೊ ಹೇಗೂ ನೀವು ನಂಗೆ ಸ್ವೀಟ್ ಕೊಟ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೆ ಕೂಡ ಹ್ಯಾಪಿ ರಕ್ಷಾಬಂಧನ. ಹೇಗಾಗಿದೆ ಸ್ವೀಟ್? ವಂಡರ್ಫುಲ್, ವಂಡರ್ಫುಲ್. ಸೊ 2 ಸ್ವೀಟ್ ಬಗ್ಗೆ ಹೇಳ್ಬೇಕಾದ್ರೆ, ಗುಲಾಬ್ ಜಾಮೂನ್ ಯಾವಾಗ್ಲೂ ನಾನು ತಿಂತಾ ಇರ್ತೇನೆ, ಬಟ್ ಇದರಲ್ಲಿ ಆಡ್ ಆನ್ ನೀವು ಕ್ರೀಮ್ ಹಾಕಿರೋದ್ರಿಂದ ಪ್ಲಸ್ ಟೇಸ್ಟ್ ಚೇಂಜ್ ಆಗಿದೆ. ಸೆಕೆಂಡ್ ಒನ್ ಮಿಲ್ಕ್ ಬರ್ಫಿ ಕೂಡ ಅಷ್ಟೇ, ಅದು ಬಾಯಲ್ಲಿ ಉಳ್ಕೊಳ್ಳುತ್ತೆ. ಹೌದು. ಅಂಡ್ ಅದರ ಟೇಸ್ಟ್ ನೋಡಿ ಈಗಲೂ ಬಾಯಿ ಇಡೀ ಸ್ಪ್ರೆಡ್ ಆಗ್ತದೆ. ಸೊ ಹೇಗೂ ನೀವು ಇವತ್ತು ರಾಖಿ ಕಟ್ಟಿದ್ರಿ, ನಾನಂತೂ ಗಿಫ್ಟ್ ಕೊಡ್ಲೇಬೇಕು ಅಲ್ವಾ? ಸೊ ನನ್ ಗಿಫ್ಟ್ ಯಾವಾಗ್ಲೂ ನಾನು ಕೊಡ್ತೇನೆ, ಬಟ್ ಇದು ಇವತ್ತು ನನ್ನ ಕಡೆಯಿಂದ. ಓಕೆ, ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೆಲ್ದಿ ಆಗಿರ್ಲಿಕ್ಕೆ ನಿಮ್ಗೆ, ಸೊ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ನಮ್ಮ ಭದ್ರಾವತಿ ಅಲ್ಲಿಂದ ಇರುವಂತಹ ಒನ್ ಆಫ್ ದ ಫೇಮಸ್ ಕುಚಲಕ್ಕಿ, ಅದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಅಂಡ್ ಲಾಟ್ಸ್ ಆಫ್ ಲವ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿರುವಂತಹ ಒಂದು ರಕ್ಷಾಬಂಧನದ 2 ರೆಸಿಪಿಗಳು, ಅದ್ರ ಜೊತೆಗೆ ಆಚರಣೆ ಕೂಡ. ಅಂಡ್ ನಿಮ್ಗೆ ಹೇಗೆ ಅನಿಸ್ತು ರಕ್ಷಾಬಂಧನ ಈ ತರ ಆಚರಿಸಿದ್ರಿ? ಅಂದ್ರೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮ ಟಿವಿಯವರಿಗೆ ನಾನು ಪ್ರತಿ ಸಲ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ನನ್ನ ಒಂದು ಪ್ರತಿಭೆಯನ್ನು ಗುರುತಿಸಿ ನನಗೆ ಆಹ್ವಾನಿಸ್ತಾರೆ. ಅದಲ್ಲದೆ ನೀವು ಹೇಳಿದಾಗೆ ಸ್ಪೆಷಲಿ ರಕ್ಷಾಬಂಧನವನ್ನು ನಾವು ತುಂಬಾ ಒಂದು ಮೆಮೊರಿಯಬಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಾವಿಬ್ರು ಇವತ್ತು ವೀಕ್ಷಕರಿಗೆ ಶುಭಾಶಯಗಳೊಂದಿಗೆ ಎಂಡ್ ಮಾಡುವ ಅಲ್ವಾ? ಎಸ್. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಖುಷಿ ಆಯ್ತು. ನನ್ನ ಒಂದು ರಕ್ಷಾಬಂಧನದ ಆಚರಣೆ ವಿಶೇಷವಾಗಿತ್ತು, ನಿಮ್ದು ಆಗಿರ್ಬೋದು. ಬಟ್ ಈ ಆಚರಣೆಗಳೆಲ್ಲ ಏನಿದೆ ಒಂದೇ ದಿವಸಕ್ಕೆ ಸೀಮಿತ ಆಗಿರಬಾರ್ದು. ಸೊ ಈ ರಕ್ಷಾಬಂಧನ ಬಾಂಧವ್ಯ ಯಾವಾಗ್ಲೂ ಎಲ್ಲರ ಜೊತೆ ಇರ್ಲಿ ಅಂತ ಹೇಳ್ತಾ, ನಮ್ಮ ಟಿವಿಯ ಮತ್ತು ನಿಮ್ಮ ಬಾಂಧವ್ಯ ಇದೇ ತರ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಎಂಡ್ ಮಾಡ್ತಾ ಇದ್ದೇವೆ. ಒನ್ಸ್ ಅಗೇನ್ ಹ್ಯಾಪಿ ರಕ್ಷಾಬಂಧನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.